चतुरङ्गयुक्ता लक्ष्मीं सदैव सुमुखीं प्रददाति शम्भो लक्ष्मीं सदैव सुमुखीं प्रददाति शम्भो लक्ष्मीं सदैव सुमुखीं प्रददाति शम्भो श्री गंगा स्तोत्रम देवी सुरेश्वरी भगवती गंगे देवी सुरेश्वरी भगवती गंगे देवी सुरेश्वरी भगवती गंगे त्रिभुवन तारिणी तरल तरंगे त्रिभुवन तारिणी तरल तरंगे शंकर मौली बिहारिणी विमले मम मतिरास्ता तव पद कमले देवी सुरेश्वरी भगवती ಸರ್ ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಇಲ್ಲಿ ಫುಲ್ ಓವರ್ಲೋಡ್ ಇದೆಯಂತೆ. ಇದು ತಾತ್ಕಾಲಿಕವಾಗಿ ಹಾಕಿರುವಂತಹ ಸ್ಟೇಜ್, ಇದು ಗೊತ್ತಿರಲಿ ದಯವಿಟ್ಟು ಪ್ಲೀಸ್. ಸ್ವಲ್ಪ ಈ ಕಡೆ ಬರ್ರಪ್ಪ, ತೂಕ ಜಾಸ್ತಿ ಇದೆ. ಬರ್ರಿ ಈ ಕಡೆ ಬನ್ನಿ, ಬನ್ನಿ ಬನ್ನಿ ಹುಡುಗರು ಬರ್ರು, ಅಲ್ಲೂ ಕಾಣದ್ ಬರ್ರು ಅಲ್ಲಿ. ಕೇಳ್ಸಲ್ಲ ಹೇಳೋದು, ನಡೀರಿ ಹುಡುಗರು ಅಲ್ಲಿ ನಡೀರಿ, ಆ ಸ್ಟೇಜ್ ಹತ್ರ ಹೋಗಿ. ಆ ಕಡೆ ಎಲ್ಲ ಓಕೆ ಅಂದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಕಡೆ
ಕೇಳೆ ಚೆಲುವೆ ನೀನು ಮಿನುಗೋತಾರೆ ಜುಳು ಜುಳು ಹರಿಯ ಬರಸ ಜಲಧಾರೆ ನನ್ನ ಗಣಗಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಾಳು ಕಾರಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ ಚಂಪಾಕಲಿ ಚಂಪಾಕಲಿ ಚಂಪಾಕಲಿ. ಓಕೆ ಓಕೆ. ಕೊನೆಯ 2 ನೃತ್ಯ ಮತ್ತು 2 ಹಾಡು. ಶ್ರೀಧರ್, ನಿಮ್ಮ ಗಮನಕ್ಕೆ 2 ನೃತ್ಯ 2 ಹಾಡು. ಒಂದು ಕಾಳಿ ನೃತ್ಯ ಬರುತ್ತೀಗ, ಒಂದು ಹಾಡು ಕಾಳಿ ನೃತ್ಯ, ಮಗದೊಂದು ನೃತ್ಯ, ಕೊನೆ ಹಾಡು. ಮೊದಲ ಹಾಡು ಒಂದು ಕಾಳಿ ನೃತ್ಯ, ಮಗದೊಂದು ಇನ್ನೊಂದು ನೃತ್ಯ, ಲಾಸ್ಟ್ ಸಾಂಗ್. ಡನ್. ಥ್ಯಾಂಕ್ ಯು. ಯಕ್ಷಗಾನ ಕಲೆಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದಂತ ಸೈ ರಮೇಶ್ ಅಂಡ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸರ್ ಒಂದು ನಿಮಿಷ ಸಾರಿ ಸರ್, ದಯವಿಟ್ಟು ಬ್ಯಾರಿಕೇಡ್ ಹುಷಾರು, ಅದ್ರ ಮೇಲೆ ಭಾರ ಬಿಡಬೇಡಿ. ಅದು ಬಿದ್ದರೆ ತುಂಬ ಡೇಂಜರು. ದಯಮಾಡಿ ರಿಕ್ವೆಸ್ಟ್, ಹಂಬಲ್, ಸವಿನಯ ಪ್ರಾರ್ಥನೆ, ಹುಷಾರು. ಅದ್ಭುತವಾಗಿ ನಡೆದಿದೆ ಈ ಉತ್ಸವ. ದಯಮಾಡಿ ಪ್ಲೀಸ್ ಜಾಸ್ತಿ ಹೊರಗಬೇಡಿ, ಹಾಗೆ ಟೇಕ್ ಕೊಟ್ಕೊಂಡಿರಿ ಅಷ್ಟೇ ಪ್ಲೀಸ್. ದಯವಿಟ್ಟು ಗೋ ಹೆಡ್. ಕಡಬಗೆರೆ ಮುನಿರಾಜು ಪ್ಲೀಸ್. ಕತ್ತಲಲ್ಲಿ ಬಿತ್ತಲಾದ ಚಂದ್ರಮ, ಬಿದ್ದಿದ್ದಾರೆಗಳ ಬೆಳೆದ ಎಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು, ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚದ ಬೆಳಕಿನ ರಾಶಿಗೆ ಕೂದಲು ಬಾಚಿದ ಗುಡುಗೋ ಗದರದ ಸತ್ತಿಗೆ ಹೆದರದ ಮೋಡದ ಹಿಂದೆ ನೋಡದ ಮುದರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯಾ. ನಮ್ದು ಇನ್ನೊಂದು ಹಾಡಾದ್ಮೇಲೆ ಮಾಯಾ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬೆತ್ತಿದ್ದಾರೆಗಳ ಬೆಳೆದ ಎಷ್ಟು ಸಂಭ್ರಮ. ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ, ಬೆತ್ತಿದ್ದಾರೆಗಳ ಬೆಳೆದ ಎಷ್ಟು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದ ಜಗಳ ಆಡಿಕೊಂಡು, ಒಂದಕ್ಕೊಂದು ಮೋಡ ಕೂಡಿಕೊಂಡು, ಹೊಂದಿಕೊಳ್ಳದ ಜಗಳ ಆಡಿಕೊಂಡು, ಚಿಟಪಟ ಮಳೆಗೆ ಸೂರ್ಯನ ಬೆಚ್ಚದ ಬೆಳಕಿನ ರಾಶಿಯ ಕೂದಲು ಬಾಚಿದ ಹುಡುಗೋ ಗದರದ ಸಂತಿಗೆ ಹೆದರದ ಮೋಡದ ಹಿಂದೆ ನೋಡದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯಾ. ಅಗ ಮಳೆಗೂ ಇದ್ದ ಬಿಸಿಲಿಗೂ, ಅಗ ಮಳೆಗೂ ಬಿಸಿಲಿಗೂ ಕದನ ಬಣದ ಕಾಮನ ಬಿಲ್ಲಿನ ಜನನ. ಅಗ ಮಳೆಗೂ ಬಿಸಿಲಿಗೂ ಕದನ ಬಣದ ಕಾಮನ ಬಿಲ್ಲಿನ ಜನನ.
ಕನಸಿಗಿಂತ ಕಿಲ್ಬುಗಾಸೆ ದೊಡ್ಡದು, ಕಾಸಿಲ್ದಿದ್ರೆ ದೇವ್ರಾಣೆ ಕನ್ಸಲ್ ಕೂಡ ಕನ್ಸು ಬೀಳಲ್ಲ. ಆಗ ಕನಸಿಗೂ ಇದ್ದ ಮನಸ್ಸಿಗೂ ಅತ್ತ ಕನಸಿಗೂ ಮನಸ್ಸಿಗೂ ಕದನ, ಅತ್ತ ಕನಸಿಗೂ ಮನಸ್ಸಿಗೂ ಕದನ. ಕಾಯಲು ಕೂಗಿ ಕರೆಯಿರಿ ದಂಡಿ ಮಾರಮ್ಮನ್ನ, ಕತ್ತಲಲ್ಲಿ ಬೆತ್ತಲಾದ ಚಂದ್ರಮ ಬೆತ್ತಿ ತಾರೆಗಳ ಬೆಳೆದ ಎಂದು ಸಂಭ್ರಮ. ಒಂದಕ್ಕೊಂದು ಮೋಡ ಕೂಡಿಕೊಂಡು ಹೊಂದಿಕೊಳ್ಳದೆ ಜಗಳ ಆಡಿಕೊಂಡು, ಚಿಟಪಟ ಒಳಗೆ ಸೂರ್ಯನ ಬೆಚ್ಚದ ಬೆಳಕಿನ ರಾಶಿಗೆ ಕೂದಲು ಬಾಚಿದ ಗುಡುಗೋ ಗದರದ ಸತ್ತಿಗೆ ಎದುರದ ಮೋಡದ ಮುಂದೆ ನೋಡದ ಮುದುರದ ಮಿಂಚಿದ ಗಾಯ ಕ್ಷಣದಲ್ಲಿ ಮಾಯ. ಈಗ ನಾವು ಮಾಯ. ಥ್ಯಾಂಕ್ ಯು. ನಮ್ಮನ್ನ ಹಾಡುಗಳ ಮೂಲಕ ಕೊಂಡಿಸಿದ್ದಕ್ಕೆ ಕಡಬಗೆರೆ ಮುನಿರಾಜ್ ಅವರಿಗೆ. ಒನ್ಸ್ ಅಗೈನ್ ಕಾಳಿ ನೃತ್ಯವನ್ನ ಪ್ರಸ್ತುತಪಡಿಸೋದಕ್ಕೆ ಕಲಾವಿದರು ವೇದಿಕೆಗೆ. ಕಾಳಿ ನೃತ್ಯ ಸಾಂಗ್. ವೇಟ್ 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 ಇಲ್ಲ ಇಲ್ಲ ಇಲ್ಲ, ಬಂದು ಇಲ್ಲಿಂದ ಶ್ರೀಧರ್, ಇಲ್ಲಿಂದನೇ ಶುರುವಾಗುತ್ತೆ ಡ್ಯಾನ್ಸು, ಇಲ್ಲಿಂದನೇ ಶುರುವಾಗುತ್ತೆ. ಕ್ಯೂ ಕ್ಯೂ ಮ್ಯೂಸಿಕ್. ಪ್ಲೇ ಪ್ಲೇ.
ಗರ್ವವ ಕಳೆವಳಿವಳು ಕಂತ್ರಿಣಿ, ಅಂಬಿಕೆ ದೇವಿ ಆರಾಧಿನಿ, ಅದು ಕೈಟಬರ ಕೊಂದ ಕಿಂಕಿಣಿ, ಅಲೆಯುವ ಮನಸ್ಸಿಗೆ ಬಳು ಸರಪಣಿ. ಮಳೆಗಾಳಿ ಸುಡು ಬೆಂಕಿ ಭೂಮಿ ಬಾನು ನೀನು, ಇನ್ನೊಂದು ದೃಷ್ಟಿಗೆ ಸೃಷ್ಟಿ ಬೆಳಕನೇನು, ನವಗ್ರಹವೋ ಅನುಗ್ರಹವೋ ನಿನ್ನದಲ್ಲವೇನು, ನಭೋ ಮಂಡಲ ತಾರೆ ನಿನ್ನ ಮುಷ್ಟಿ ಅಲ್ಲವೇನು. ಅಮ್ಮ ಓ ಮುತ್ಯಾಲಮ್ಮ, ಅಮ್ಮ ಓ ಮುನಿಯಮ್ಮ, ಅಮ್ಮ ಓ ಮುಲ್ಕಟ್ಟಮ್ಮ ಬಾಮ್ಮ, ಅಮ್ಮ ಓ ಅಂಕಾಳಮ್ಮ, ಅಮ್ಮ ಓ ಮಂಕಾಳಮ್ಮ, ಅಮ್ಮ ಓ ಜಲಗೇರಮ್ಮ ಬಾಮ್ಮ. ಓಂ ಶಕ್ತಿ 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 ಓಂ ಶಕ್ತಿ. ಕನಕಮ್ಮ ದುರ್ಗಮ್ಮ ಬಾರೆಯಮ್ಮ, ಗಿರಿಯಮ್ಮ ಬೇಗಮ್ಮ ಬಾರೆಯಮ್ಮ, ತಿಲಕಮ್ಮ ದೊಡ್ಡಮ್ಮ ಬಾರೆಯಮ್ಮ, ಈರಮ್ಮ ಇಟಿಗಮ್ಮ ಬಾರೆಯಮ್ಮ. ಈ ಸೃಷ್ಟಿ ಸ್ಥಿತಿ ಲಯದ ಸೃಷ್ಟಿಗಿವಳು ಮಂತ್ರಿನಿ, ಗರುಡನ ಆರಾಧನೆ ಪಡೆಯೋ ಗಾಯತ್ರಿನಿ, ಪರಿಷತ್ ವರ್ಗಗಳ ಬೆರಳೆ ಕಳೆಯೋಳಿನಿ, ರುದ್ರಾಭಿಷೇಕ ಪ್ರಿಯೆ ಈ ರಮಣಿ ರೌದ್ರಿನಿ, ಭಯಭೀತಳಾಗಿ ಕಾಂತಾಳೆ ಸಿಂಹಿಣಿ, ಭಯಭೀತಿ ಕಳೆಯೋ ಮನಸೋಳು ಮಾತಾಳಿನಿ, ಬರಿಸೂತ್ರ ಪಠನ ಮಾಡಿ ನಿಂತ್ರೆ ಸಾಕು ನೀ, ಆಗುತ್ತಾಳೆ ಇವಳು ಮಾತೃವಾತ್ಸಲ್ಯನಿ. ಶತಕೋಟಿ ಹೆಸರಿನಿಂದ ಕರೆಯುವಾಸೆ ನಾನು, ಕಣ ಕಣದಲ್ಲೂ ಪ್ರತಿ ಕ್ಷಣದಲ್ಲೂ ನೀನೆ ಕಾಮಧೇನು, ಬಂದು ಬಳಗ ಒಳ ಹೊರಗ ತಿಳಿಯಲಾರೆ ನಾನು, ಬಂದು ಹೋಗುವ ನಡುವೆ ಕಾಯು ಕಲ್ಪ ವೃಕ್ಷ ನೀನು. ಓಂ ಶಕ್ತಿ ಜಯ ಶಕ್ತಿ ನೀನೆ ಲೋಕ ಮಾತೆ, ಪಾತಾಳ ಸುತ್ತಿ ಬಂದರೆ ನೀನೆ ನಾಗದೇವತೆ. ಓಂ ಶಕ್ತಿ ಜಯ ಶಕ್ತಿ ನೀನೆ ಜನ್ಮದಾತೆ, ಭೂಗೋಳ ಸುತ್ತಿ ಬಂದರೆ ನೀನೆ ಗ್ರಾಮ ದೇವತೆ. ಜಯ ಶಕ್ತಿ ಜಯ ಶಕ್ತಿ ಜಯ ಶಕ್ತಿ ಜಯ ಶಕ್ತಿ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್, ತುಂಬಾ ದೊಡ್ಡ ಸ್ಟ್ಯಾಮಿನಾ ಬೇಕಿದಕ್ಕೆ. ಕಲಾವಿದಿಗೆ ನಮ್ಮೆಲ್ಲರ ಜೋರು ಚಪ್ಪಾಳೆಯ ವಂದನೆ ಸಲ್ಲಿಸೋಣ. ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ವಂದನೆಗಳು, ಥ್ಯಾಂಕ್ ಯು. ಒಂದು ಅದ್ಭುತವಾದಂತಹ ಶಕ್ತಿ ದೇವತೆಯ ನೃತ್ಯ. ರೆಡಿ? ಸ್ವತಃ ತಾಯಿ ಬಂದಿದ್ದಾಳೇನೋ ಅನ್ನುವ ಹಾಗೆ ಭಾವ. ಕಲಾವಿದಿಗೆ ವಂದನೆಗಳು. ಲೆಟ್ಸ್ ಗೋ ದಟ್ ಫ್ಲೋಟಿಂಗ್ ಸ್ಟೇಜ್. ಕೊನೆಯ ಒಂದು ನೃತ್ಯ, ಒಂದು ಹಾಡು. ಒಂದು ಹಾಡು ಮೊದಲಿಗೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಹಾಡು. ಹೌದು. ಡ್ಯಾನ್ಸ್
ಸಾಂಗ್ ಡ್ಯಾನ್ಸ್ ಅದು ಸಾಂಗ್ ಡ್ಯಾನ್ಸ್ ಡಾನ್ಸಾ? ಸಾಂಗ್ ಮತ್ತೆ ಡ್ಯಾನ್ಸ್ ಆಮೇಲೆ. ಸತ್ಯ ಹರಿಶ್ಚಂದ್ರ ಹಾಡಿದ್ಯಾ? ಇಲ್ಲ ಹುಟ್ಟಿದ್ದಾರೆ. ಅಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಇದೆಯಾ ಅಂತ ಕೇಳಿದೆ. ಆಮೇಲೆ ನೀವೇ ಹಾಡ್ಕೋಬೇಕು ಸೋಲೋ. ಓಕೆ ರೆಡಿ, ಗೋ ಹೆಡ್. ರೆಡಿ. ಹುಟ್ಟಿದರೆ ಕನ್ನಡ ಬೇಕು, ಬೆಟ್ಟಿದರೆ ಕನ್ನಡ ಮಕ್ಕಳ ಬೆಟ್ಟಬೇಕು. ಅದು ಇದು ಜಗಜ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದು ಬದು ಜಗಜ ಬಂಡಿ, ವಿಧಿಯಲೆ ದಾರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ಬೇಕು, ಬೆಟ್ಟಿದರೆ ಕನ್ನಡ ಮಕ್ಕಳ ಬೆಟ್ಟಬೇಕು. ಕಶೀಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಕುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರ ಮಾಡಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಸಂತಾನ ತುಂಗ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಟ್ಟ ಮಟ್ಟಬೇಕು. ಇದು ವಿಧಿಯೋಡಿಸುವ ಬಂಡಿ, ಬದು ಬದು ಜಟಕ ಬಂಡಿ, ವಿಧಿಯಾಲೆ ದಾರಿಸುವ ಬಂಡಿ. ಬದು ಬದು ಹುಟ್ಟಿ ಸಾಯುವಾಳು ಮನ್ಸ ಮಣ್ಣಾಡು ಕೀಡಾವುದು ಬೇರೆಯಾವುದು. ಕೀಡಾವುದು ಬೇರೆಯಾವುದು. ಹುಟ್ಟಿ ಸಾಯುವಾಳು ಮನ್ಸ ಮಣ್ಣಾಡು ಕೀಡಾವುದು ಬೇರೆಯಾವುದು. ಹುಟ್ಟಿ ಸಾಯುವಾಳು ಮನ್ಸ ಮಣ್ಣಾಡ ಕೀಡಾವುದು ಬೇರೆಯಾವುದು. ಕೀಡಾವುದು ಬೇರೆಯಾವುದು. ಕೀಡಾವುದು ಬೇರೆಯಾವುದು. ಕೀಡಾವುದು ಬೇರೆಯಾವುದು. One, two, three, four. Tak 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 dik dik dik. ಈಗ ಜೈಕಾರ ಹಾಕುವಂತ ಸಮಯ. ಜೋಶ್ಫುಲ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ದಂಡಿನ ಮಾರಮ್ಮಗೆ, ಜೈ ಕರ್ನಾಟಕಕ್ಕೆ
ಜೈ. ಕನ್ನಡ ಮಾತೆಗೆ ಜೈ. ಮಧುಗಿರಿ ಜಲಕ್ಕೆ ಜೈ. ಕೆನ್ ರಾಜಣ್ಣ ಅವ್ರಿಗೆ ಜೈ. ಆರ್ ರಾಜೇಂದ್ರ ಅವ್ರಿಗೆ ಜೈ. ನಮಗೆ ಜೈ. ವಿ ಶ್ರೀಧರ್ ಸಂಭ್ರಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಜೋರು ಚಪ್ಪಾಳೆ. ಶ್ರೀಧರ್ ಕ್ಯಾನ್ ಯು ಮುಂದೆ ಬನ್ನಿ, ಒಂಚೂರು ಮುಂದೆ ಬನ್ನಿ ಸರ್ ಪ್ಲೀಸ್. ಅಲ್ಲೇ ಮುಂದೆ ಬನ್ನಿ ಶ್ರೀಧರ್, ಅಲ್ಲೇ ಫ್ರಂಟ್ ಪ್ಲೀಸ್. ವಿ ಶ್ರೀಧರ್ ಸಂಭ್ರಮ್, ಕನ್ನಡದ ಜನಪ್ರಿಯ ಸ್ವರ ಸಂಯೋಜಕ ಗಾಯಕ ವಿ ಶ್ರೀಧರ್ ಸಂಭ್ರಮ್. ಜೋರ್ ಚಪ್ಪಾಳೆ ಮೂಲಕ ಅವ್ರ ಜೊತೆ ಸಾಥ್ ಕೊಟ್ಟಿದ್ದು ಸಂತೋಷ್ ವೆಂಕಿ. ಸಂತೋಷ್ ಆನ್ ಸ್ಟೇಜ್. ಸಂತು ಬನ್ನಿ, ಮುಂದೆ ಬನ್ನಿ ಪ್ಲೀಸ್. ಕಡಬಗೆರೆ ಮುನಿರಾಜು, ಜನಪದದ ಮಗದೊಂದು ದೊಡ್ಡ ಗಾಯಕ. ಸಂಗೀತ ರವೀಂದ್ರನಾಥ್, ಹರ್ಷರಂಜಿನಿ, ಮಿಸ್ಟರ್ ಆರ್ಯ, ವಿಹಾನ್ ಆರ್ಯ. ಓಕೆ, ಮತ್ತಿಬ್ಬರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಮ್ಯೂಸಿಷಿಯನ್ಸ್, ಹೋಲ್ ಮ್ಯೂಸಿಷಿಯನ್ಸ್. ಓಕೆ, ವೆಂಕಿ ಅಂಡ್ ಟೀಮ್, ಮಿಸ್ಟರ್ ವೆಂಕಿ ಅಂಡ್ ಟೀಮ್, ಹೋಲ್ ಮ್ಯೂಸಿಷಿಯನ್ಸ್, ಹೋಲ್ ಬ್ಯಾಂಡ್. ಒಂದ್ಸಲ ಮುಂದೆ ಬನ್ನಿ ಎಲ್ಲರೂ ಪ್ಲೀಸ್. ಪ್ಲೀಸ್ ಕಮ್ ಸರ್, ಪ್ಲೀಸ್. ಮಿಸ್ಟರ್ ವೇಣು, ಥ್ಯಾಂಕ್ ಯು. ಓಕೆ, ಬರಲಿ, ಜೋರ್ ಚಪ್ಪಾಳೆ ಬರಲಿ ಮ್ಯೂಸಿಷಿಯನ್ಸ್ ಟೀಮ್ಗೆ. ಪ್ಲೀಸ್ ಗೋ ಅಹೆಡ್, ಪ್ಲೀಸ್ ಜೋರ್ ಚಪ್ಪಾಳೆ. ಮಧುಗಿರಿಯ ತೆಪ್ಪೋತ್ಸವದ ಈ ಸಂಭ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದುವರಿಲಿ ನಿಮ್ಮ ಸಂಗೀತದ ಪಯಣ, ಇನ್ನಷ್ಟು ಸಾಧನೆಗಳನ್ನು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ವಿ ಶ್ರೀಧರ್ ಸಂಭ್ರಮನ್ ಟೀಮ್. ಓಕೆ, ಈ ತೆಪ್ಪೋತ್ಸವದ ಆನ್ ಡಿಮ್ಯಾಂಡ್ ಕೊನೆಯ 2 ನೃತ್ಯ, ಬರೀ ನೃತ್ಯ 2 ಇದೆ. ಅದರಲ್ಲಿ ಒಂದು ಏತ್ರಂ ಡ್ಯಾನ್ಸ್ ಟ್ರೂಪ್ನ ಒಂದು ನೃತ್ಯ, ರಘು ದೀಕ್ಷಿತ್ ಅವರ ಕನ್ನಡದ ಹಾಡಿಗೆ ಇವರು ನೃತ್ಯ ಮಾಡ್ತಿದ್ದಾರೆ. ಅದಾದ್ಮೇಲೆ ಪುಷ್ಪ ಫೈರ್ ಲಾಸ್ಟ್ ಸಾಂಗ್ ನಿಮ್ಮ ಮುಂದೆ. ಸರ್ ರಿಕ್ವೆಸ್ಟ್, ಎಲ್ಲ ಸಿಂಗರ್ಸ್ ಒಂಚೂರು ಎಕ್ಸಿಟ್ ಆಗಿ ಇಲ್ಲಿ ಈ ರ್ಯಾಂಪ್ ಮೇಲೆ ಬನ್ನಿ. ಸಿಂಗರ್ಸ್, ಮ್ಯೂಸಿಷಿಯನ್ಸ್ ಆಮೇಲೆ ತೆಗಿಯೋರಂತೆ ನಿಮ್ದು. ಒಂದು ನಿಮಿಷ ಪ್ಲೀಸ್, ಈ ರ್ಯಾಂಪ್ ಮೇಲೆ ಬನ್ನಿ. ಸಿಂಗರ್ಸ್ ರ್ಯಾಂಪ್ ಮೇಲೆ ಪ್ಲೀಸ್, ರಿಕ್ವೆಸ್ಟ್. ಒಂಚೂರು ಡ್ಯಾನ್ಸರ್ಸ್ಗೆ. ಹರ್ಷರಂಜಿನಿ ರ್ಯಾಂಪ್ ಮೇಲೆ ಬನ್ನಿ. ಕಡಬಗೆರೆ ಮುನಿರಾಜು ರ್ಯಾಂಪ್ ಮೇಲೆ ಬನ್ನಿ. ಸಂಗೀತ ರವೀಂದ್ರನಾಥ್ ರ್ಯಾಂಪ್ ಮೇಲೆ ಬನ್ನಿ. ಹೆಸರು ಕರಿತಾ ಇದ್ದೀನಿ, ಯಾರು ಬರ್ತಾ ಇಲ್ಲಲ್ಲ ಅಂತ. ಬನ್ನಿ ಪ್ಲೀಸ್, ಕಮ್ ಪ್ಲೀಸ್. ಒನ್ ಸೆಕೆಂಡ್ ಪ್ಲೀಸ್. ಒಂಚೂರು ಸ್ಪೇಸ್ ಬೇಕು ಅಲ್ಲ, ಹಾಗೆ ಪ್ಲೀಸ್. ಮ್ಯೂಸಿಷಿಯನ್ಸ್ ಆಮೇಲೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತೆಗೀರಿ ಪ್ಲೀಸ್. ರೆಡಿ. ಓಕೆ, ರೆಡಿ, ಮ್ಯೂಸಿಕ್. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ ಕಂಡೆ ಪರಸಿವನ ಕಂಡೆ 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 ಕಂಡೆನ
ಸೂಪರ್. ಏತ್ರಂ, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ವಂಡರ್ಫುಲ್. ಸಖತ್ತ ಡ್ಯಾನ್ಸ್ ಮಾಡಿದ್ರು. ಇನ್ಸ್ಟ್ರೂಮೆಂಟ್ ಎಲ್ಲ ಓಕೆ ಅಲ್ಲ? ವೇಣು ಓಕೆ ಅಲ್ಲ? ವೇಣುಗ್ ಲೈಫ್ ಟೈಮ್ ನೆನಪಿಸ್ಕೊಳ್ಳೋ ಇವೆಂಟ್ ಇದು. ಇವತ್ತಿನ ಈ ತೆಪ್ಪೋತ್ಸವದ ಕೊನೆಯ ನೃತ್ಯ ನಿಮ್ಮ ಮುಂದೆ ಪ್ರಸ್ತುತಗೊಳ್ತಾ ಇದೆ. ಬಿಫೋರ್ ವಿ ವೈಂಡ್ ಅಪ್, ಒಂದು ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದಂತಹ ನಾನು ಸೇಫ್ ಆಗ್ತೀನಿ ಒಂಚೂರು. ಇಡೀ ಮಧುಗಿರಿಯ ಜನತೆಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಾವು ನಮಸ್ಕಾರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ಪೆಷಲಿ ಒಂದು ತೆಪ್ಪೋತ್ಸವ ಇಷ್ಟೊಂದು ಯಶಸ್ಸನ್ನ ಪಡ್ಕೋಬೇಕು ಅಂದರೆ ಅದಕ್ಕೆ ನಮ್ಮೆಲ್ಲರ ಗ್ರ್ಯಾಟಿಟ್ಯೂಡ್ ಮತ್ತು ಥ್ಯಾಂಕ್ ಯು. ಇಡೀ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಆಫೀಸರ್ಸ್ಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಕ ನಾವು ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಮಹಾಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನಮನಗಳು. ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ ಸರ್. ಇದು ಜೀವಮಾನವಾಗಿ ಎಲ್ಲರಿಗೂ ನೆನಪಿಟ್ಕೊಳ್ಳುವಂಥ ಒಂದು ಸಂದರ್ಭ, ಒಂದು ಇವೆಂಟ್ ಇದು ನೀವು ನಮಗೆ ಕೊಟ್ಟಿರೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಜೇಂದ್ರ ಸರ್. ನಿಮ್ಮ ಪರಿಕಲ್ಪನೆ ಏನಿತ್ತು ಅದು ನೀಟಾಗಿದೆ, ಎಕ್ಸಿಕ್ಯೂಟ್ ಆಗಿದೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮ್ಮೆಲ್ಲರಿಗೂ ಸಾಧ್ಯ ಆದದ್ದು ರವಿ ಆರ್ ಗರಣಿ. ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೆಲ್ಲ ಇಲ್ಲಿಗೆ ಬರಮಾಡ್ಕೊಂಡಿದ್ದಕ್ಕೆ ನಮಗೆಲ್ಲರಿಗೂ ಪ್ರೀತಿ ಅನ್ನಿಸ್ತಾ ಇದೆ. ಮತ್ತು ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಆಗಿ ಮಿಸ್ಟರ್ ತ್ಯಾಗಿ, ಥ್ಯಾಂಕ್ ಯು ಸೋ ಮಚ್. ತ್ಯಾಗಿ ಕನ್ನಡದ ನೀವು ಯಾವ್ಯಾವ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳು ನೋಡ್ತಿರೋ ಟಿ ವಿನಲ್ಲಿ, ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲಿ, ಅದೆಲ್ಲವನ್ನ ವಿನ್ಯಾಸ ಮಾಡಿಕೊಟ್ಟಂತಹ ಆತ್ಮೀಯರು. ತ್ಯಾಗಿ ತ್ಯಾಗಿ ಇದ್ದೀರಾ? ಓಕೆ, ಸ್ಪೆಷಲ್ ಥ್ಯಾಂಕ್ಸ್ ಟು ತ್ಯಾಗಿ ಮತ್ತು ಎಲ್ಲರಿಗೂ ಕೂಡ ಈ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಥ್ಯಾಂಕ್ ಯು. ಕಮ್ ಶರ್ಮಿತಾ. ಅಲ್ಲ, ಫಸ್ಟ್ ನಾವು ಹೇಳಬೇಕಾಗಿದ್ದು ಈ ಕಾರ್ಯಕ್ರಮ ಸಾಧ್ಯವಾಗಿದೆ ಶಕ್ತಿ ದೇವತೆ, ಅಧಿದೇವತೆ ದಂಡಿನ ಮಾರಮ್ಮ ಅವರ ಒಂದು ಸನ್ನಿಧಾನದಲ್ಲೇ ಅವ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮ ಸಾಧ್ಯವಾಯಿತು. ಅಭೂತಪೂರ್ವ ಯಶಸ್ಸಾಗಿದ್ದಕ್ಕೆ ಕಾರಣ ಅಧಿದೇವತೆ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಆಶಿಸ್ತಾ, ಮುಂದಿನ ವರ್ಷ ಇನ್ನಷ್ಟು ಶಕ್ತಿ ಕೊಡ್ಲಿ ಯಾಕೆ ಈ ಕಾರ್ಯಕ್ರಮ ಇನ್ನಷ್ಟು ಅಭೂತಪೂರ್ವವಾಗಿ ಅದ್ಧೂರಿಯಾಗಿ ಮಾಡಕ್ಕೆ. ಮತ್ತೆ ನಾವೇ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಕೆ ಶಮಿತಾ ಶೆಟ್ಟಿ, ನಾನು ಹರೀಶ್ ನಾಗರಾಜು. ನಿಮ್ಮ ಊರಿಗೆ ಬಂದು ಇದು ನಡೆಸ್ಕೊಡೋಕ್ಕೆ ನಮಗೂ ಅವಕಾಶ ಆಯಿತು. ನಾವು ಕೂಡ ಬ್ಲೆಸ್ಡ್. ದಂಡಿನ ಮಾರಮ್ಮ ದೇವಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ಏನೋ ಅಂದ್ಕೊಂಡಿದ್ದೀವಿ ಅದಾದರೆ ಮತ್ತೆ ಬರ್ತೀವಿ ಸರ್, ಡೆಫಿನೆಟ್ ಆಗಿ. ಥ್ಯಾಂಕ್ ಯು. ಇದು ಇವತ್ತಿನ ಈ ತೆಪ್ಪೋತ್ಸವದ ಸಂಭ್ರಮದ ಕೊನೆಯ ನೃತ್ಯ. ಅದನ್ನು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪುಷ್ಪ 2 ಸಿನಿಮಾದ ಒಂದು ಹಾಡಿಗೆ ನೃತ್ಯ ಮಾಡ್ತಿದ್ದಾರೆ. ಆ ಹಾಡಿನ ಜಲಕ್ನೊಂದಿಗೆ ನಾವೆಲ್ಲರೂ ಕೂಡ ಇಲ್ಲಿಂದ ತೆರೋಣ. ಥ್ಯಾಂಕ್ ಯು ಸೊ ಮಚ್ ಪ್ರಭು ಮೇಟಿಮಠ್. ಥ್ಯಾಂಕ್ಸ್ ಅ ಲಾಟ್. ಸೊ ಇನ್ಯಾರನ್ನು ಮರ್ತಿಲ್ಲ ಅಂತ ಭಾವಿಸ್ತೇವೆ. ಮತ್ತೆ ಸಿಗೋಣ ಮುಂದಿನ ತೆಪ್ಪೋತ್ಸವದ ಸಂಭ್ರಮ ಕಾರ್ಯಕ್ರಮದಲ್ಲಿ. ಹೋಗಿದ್ದು ಬರ್ತೀವಿ. ನಮಸ್ಕಾರ, ಶುಭರಾತ್ರಿ, ಜೈ ದಂಡಿನ ಮಾರಮ್ಮ. ತಾನೇ ತಾನೇ ನಾನೇ ನಾನೇ ತಾನೇ ತನ್ನಿ ನಾನಿ ನಾನೇ ತಾನಾಣೆ ತನ್ನಿ ನರಿ ನಾನೇ. వెలుతురు తింటది ఆకు, వెలుతురు తింటది ఆకు, ఆకును తింటది మేక, ఆకును తింటది మేక, మేకను తింటది పులే, మేకను తింటది పులే. ఇది కదరా ఆకలే, ఇది కదరా ఆకలే. పులినే తింటది చావు, చావుని తింటది కాలం, కాలాన్ని తింటది గాళే. ఇది మహా ఆకలే.
గెడ్డం అట్టా సవరిస్తుంటే దేశం దద్దరిల్లే నువ్వు భుజమే ఎత్తి నడిచొస్తుంటే భూమి బద్దలయ్యే నువ్వు నిలవాలంటే ఆకాశం ఎత్తే పెంచాలే నిన్ను పొరవాలంటే సంద్రం ఇంకా లోతే తవ్వాలే నిన్ను చూస్తూ ఉంటే కన్నులు రెండు తిప్పేస్తావే నీ చూపులపైనే రెప్పలు వేసి కప్పేస్తావే కనిపించని దేవుణ్ణే కన్నార్పక చూస్తావే కన్నుల ఎదుటే నేనుంటే కాదంటున్నావే చూపే బంగారం ఆయనే శ్రీవల్లి మాటే మాణిక్యమాయనే చూపే బంగారమాయనే శ్రీవల్లి నవ్వే నవరత్నమాయనే Last song. Done. Thank you. ಯಕ್ಷಗಾನ ಕಲೆಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದಂತ ಸೈ ರಮೇಶ್ ಅಣ್ಣಿಗೆ
ಕೆಲವೊಮ್ಮೆ ಏನೂ ಮಾಡದೇ ಇದ್ದು ನೋಡಿ. ಈಟ್ 5 ಸ್ಟಾರ್, ಡೂ ನಥಿಂಗ್. നമ്മളെന്തൊക്കെയാണ് പൈൻ വില്ലേ നൈറ്റ് ഷോക്കന്റെ ഒരു 3rd പാർട്ടായിട്ട്. ആൻഡ് കഴിഞ്ഞ എപ്പിസോഡിൽ നമുക്കറിയാം നമ്മുടെ ഈ ഒരു വീട്ടില് നമ്മളിപ്പോ ആ പഴയ വീട്ടിലോട്ട് എത്തിയിട്ടുണ്ടായിരുന്നു. ആൻഡ് നമ്മുടെ ഹസ്ബൻഡ് ഒരു ദിക്കിലേക്ക് പോയിക്കുകയാണ് എന്തോ ഒരു വർക്കിന്റെ ആവശ്യത്തിന്. ആൻഡ് നമ്മളിപ്പോ ഒറ്റയ്ക്കാണ് ഈ വീട്ടില്. ഓക്കെ, സോ ഇപ്പൊ ഈ വേണ്ടി പറയാണ്ടില്ല ഈ ഡോർ ഓപ്പൺ ആക്കാൻ സേഫ് അല്ലാന്ന്. ആൻഡ് നമ്മുടെ നെയ്ബർ നമ്മുടെ വീടിന്റെ ഉള്ളിൽ ലിറ്ററലി കയറി വന്നു. നമ്മൾ റൂമിൽ നിൽക്കുമ്പോ നെയ്ബർ ലിറ്ററലി വീടിന്റെ ഉള്ളിൽ കയറി വന്നു നമ്മളോട് ഒന്നും പറയാണ്ട്. സോ ഭയങ്കര ഡേഞ്ചറാണ്. ആൻഡ് വേറൊരാൾ ഇതിന്റെ ഇടയ്ക്ക് വന്നിട്ടുണ്ടായിരുന്നു. സോ നെയ്ബർ പറഞ്ഞ ആരോ കയറി തന്നെ കണ്ടിട്ടാന്നൊക്കെയാ. നമ്മൾ പറഞ്ഞപ്പോ നമുക്ക് ഉറങ്ങാൻ തോന്നണില്ല. നമ്മുടെ ഭർത്താവ് പറഞ്ഞവരെ TV കണ്ടിരിക്കുക, അതുകൊണ്ട് നമ്മൾ TV വെക്കാൻ പോവാണ്. ഓക്കെ, Tonight, we turn our attention to a chilling case that has left the residents of Pineville on edge. A serial killer, infamously dubbed the Night Stalker, is currently at large, having committed a series of brutal crimes targeting primarily women. Authorities report that the suspect typically breaks into homes under the cover of darkness. In response to the alarming situation, the police have established a special task force dedicated to apprehending the killer, who has been linked to more than 10 victims to date. In light of these doors are securely locked and to contact the police immediately in case of any emergency. To aid in the investigation, a reward of $5,000 is being offered for any information that leads to the capture of this dangerous individual. Oh, a killer on the loose. That's terrible. I thought the city was quite ernu. എടാ നമ്മുടെ സിറ്റിയില് ഒരു കില്ലർ വന്നിട്ടുണ്ടെന്നാണ് പറയുന്നത്. അതായത് ഈ പൈൻ വില്ലേജ് നമ്മൾ ഇന്ന് ഇങ്ങോട്ട് വന്നേക്കുക. നമ്മൾ വിചാരിച്ചു ഇത് ഇതായിരുന്നു. ഞാൻ ഈ പെണ്ണ് പറയണ ഇപ്പോഴും ഈ TV ബ്ലാക്ക് ആൻഡ് വൈറ്റ് ആണല്ലോ എന്ന്. ശരിയാ, പഴയ TV ആണല്ലോ. സോ ഈ പെണ്ണ് ഇവിടെ സേഫാന്ന് പറഞ്ഞിട്ടാണ് ഇങ്ങോട്ട് വന്നേക്കണേ. ഇവിടെ കറണ്ട് പോയിടാ. എടാ എനിക്ക് തോന്നിപ്പോ നമ്മള് ടോർച്ച് എടുക്കേണ്ടി വരും. ഫ്ലാഷ് ലൈറ്റ് വേണ്ടെന്നാ. ലെനി ആദ്യം ഇവിടുന്ന് പോയി. അങ്ങനെ ഞാൻ ഒറ്റയ്ക്കായി. ഇപ്പൊ എന്തോ ഒരു സംഭവം എന്റെ ഡോറിലുണ്ട്. ഭയങ്കര അഗ്രസീവ് ആയിട്ട് എന്നാണ് ഈ പെണ്ണ് പറയണേ. ഞാനൊരു ന്യൂസ് വെച്ചപ്പോ അവിടെ എന്നെ പവറും പോയി. ഈ പെണ്ണിനെല്ലാം കേസാ. ഞാൻ ഇവിടെ ജീവിക്കല്ലേ, ഞാൻ ഒരു ലോ ബഡ്ജറ്റ് മൂവിയിലുള്ള പോലെ അതന്നെ ഒരു മൂവിയിൽ അഭിനയിക്കണ പോലെ ഫീൽ ചെയ്യണേ. എല്ലാം നമുക്ക് കേസാ. ഇത് റിയൽ സ്റ്റോറിയാണെന്നൊക്കെ ഞാൻ പറയാണ്. പക്ഷെ വീഡിയോ കാണാൻ കാര്യം ഡു ലൈക്ക്. ഓക്കെ, ഈ വീഡിയോന്റെ ടാർഗറ്റ് 10K ആണ്. ലൈക്ക് അടിക്കാൻ പറ്റിയ ലൈക്ക് അടിക്കുക. നമ്മൾ ടോർച്ച് ഓൺ ആക്കി. അവിടെ ഒരു ഈ പെണ്ണ് പറയണ പുറത്ത് പോയിട്ട് സർക്യൂട്ട് ബ്രേക്കർ ഞെക്കണം എന്നാണല്ലോ. എടാ ഇതിന്റെ ആവശ്യം എന്താ? എടാ സർക്യൂട്ട് ബ്രേക്കർ ഞെക്കാനാ? ഡോറടക്കാം. ഇവിടെ ഇറങ്ങണ സേഫ് ആണോ? ഓൾറെഡി കില്ലർ ഉണ്ട് എന്ന് പറയുന്നുണ്ട് പുറത്ത്. ഇത് സ്ട്രേഞ്ച് ആണ്. ആരോ ഇത് സപ്പോർട്ടേജ് ചെയ്തു. അതായത് ഇത് കത്തിച്ച് കളഞ്ഞു ആരോ. അളിയതേ ആരോ നിക്കണു. Him again. അവൻ പിന്നെയും ഇപ്പൊ എന്താ? അയ്യോ വായിലടച്ചു നമ്മള്. അവൻ കത്തിയും കൊണ്ട്. വെയിറ്റ് പ്ലീസ്, ഞാൻ കേട്ടിയില്ല. നിനക്ക് എന്താ വേണ്ടേ? ഞാൻ പോലീസിനോട് പറയും. ഞാൻ പോലീസിനെ വിളിക്കാൻ പോവാണ്. അവൻ പോയിന്നാണ് എനിക്ക് തോന്നണേ. എന്നുകൊണ്ട് നമ്മൾ പുറത്തിറങ്ങി. അതാരായിരുന്നടാ? അവൻ വെട്ട് കത്തി കൊണ്ട് വന്നേക്കണടാ. ബിഫോർ ഹി കം ബാക്ക് കോൾ ദ പോലീസ്. എടാ അവൻ വെട്ട് കത്തി വന്ന് കൊണ്ടുവന്നേക്കണു. 911 നമ്മൾ പോലീസിനെ വിളിച്ചു. കാര്യം ഇതിന് മുന്നേ കേട്ടല്ലേ നമ്മുടെ അമ്മൂമ്മ എങ്ങനെയാ മരിച്ചെന്ന്. യെസ്, ആരും എന്റെ വീട്ടിലേക്ക് ബ്രോക്ക് ഇൻടു. എന്റെ വീട്ടിലേക്ക് അവന്റെ കയ്യിൽ കത്തിയുണ്ട്. എനിക്കറിയില്ല. ഈ ആളെന്റെ ഡോർ ലോക്ക് ചെയ്തിട്ട് ഹെൽപ്പ് ചോദിച്ച്. പക്ഷെ എന്തോ റോങ് ആയി. എനിക്ക് ആദ്യമേ തോന്നി ഇയാളെന്തോ ഞാൻ അതുകൊണ്ട് ഓപ്പൺ ചെയ്തില്ല. പക്ഷെ അവൻ അവിടെ നിന്നു. അവൻ ലീവ് ചെയ്തിട്ടുണ്ടായില്ല. അവന്റെ ഡോറ് പൊളിച്ചിട്ടാണ് വീട്ടിൽ കയറി. ഞാൻ ഹൈഡ് ചെയ്തു. എനിക്ക് തോന്നുന്നു അവൻ പോയിന്ന്. പക്ഷെ ഉറപ്പില്ല. അഡ്രസ് കൊടുത്തു ഞാൻ. കമ്പ്യൂട്ടർ യൂസ് ചെയ്യാൻ പറ്റില്ലടാ. പോയി നോക്കിയാലോ? ഡോർ ഇപ്പോഴും തുറന്നു കിടക്കാട്ടാ. എനിക്ക് തോന്നല്ലേ സേഫാന്ന് അടി പോണത്. പുറത്തു പോയി നമ്മളെ പിടിക്കൂ.
ഐ ബെറ്റർ സ്റ്റേ ഇൻസൈഡ് അണ്ടിൽ പോലീസ് അറൈവ് എന്ന്. അങ്ങനെയെങ്കിലും നമ്മളവിടെ നിന്ന് പോലീസ് വരുന്നവരെ. ഞാൻ ഇപ്പോഴും വിചാരിച്ചില്ല ഇത്രയൊരു ഹോറിഫിക് സിറ്റുവേഷൻ എനിക്ക് ഫീൽ ചെയ്യേണ്ടി വരുന്നു. ഞാൻ മരിച്ചേനെ സത്യം പറഞ്ഞു കഴിഞ്ഞാ എന്ന് പറഞ്ഞു. ഞാൻ ഭയങ്കര വിറക്കിയിരുന്നു. ചോക്ലേറ്റി ക്രിസ്പി ಹೊಸ ಕ್ಯಾಡ್ಬರಿ ಬಗ್ പ്രതീക്ഷകൾ നിറങ്ങളാൽ നിറയട്ടെ ലോകത്തിന് വർണ്ണമേകൂ. Introducing Birla Opus Paints. സോ ഞാൻ വിചാരിച്ചു ബെഡിന്റെ അടിയിൽ ഇരിക്കാന്ന്. അപ്പൊ ഭയങ്കര ക്വയറ്റ് ആയിരുന്നു. മഴയുടെ സൗണ്ട് മാത്രമേ കേൾക്കാണ്ടായിരുന്നുള്ളൂ. നമ്മൾ എന്തിനും ബെഡിന്റെ അടിയിൽ ഇരിക്കണേ? ഇത് സേഫ് ആണ് ആക്ച്വലി. പക്ഷെ ഇവിടെ ആരും കാണാനില്ല. ഇവിടെ കുറച്ചു നേരം കൂടെ നമുക്ക് ഇവിടെ ഇരുന്നിട്ട് എണീറ്റാ മതി. ബെഡിന്റെ അടിയിൽ ഇരുന്നിട്ട് വലിയ കാര്യമൊന്നുമില്ല. കമ്പ്യൂട്ടർ അടിച്ചു പോയാ നമ്മുടെ ഭർത്താവ് എന്താ പിന്നെ വരാത്തെ? അവനെ വിളിച്ചിട്ടും അവനെ കാണാനില്ലോ. ഇവിടെ ആരും ഉണ്ടല്ലോ. നമുക്ക് ആരോഗ്യ സൗണ്ട് കേക്കാടാ. അയ്യോ വരുന്നു. ഓക്കെ നമ്മൾ ചത്ത്. സോ ഇനി എന്താണ്? നീ ഓടാൻ പോവാണോ? നീ ഒളിക്കാൻ പോവാണോ? നമ്മളെന്താണ് കഴിഞ്ഞിട്ട് ചെയ്യാൻ പോണേ? പോലീസ് ഓൾറെഡി വരുന്നുണ്ട് ഞാൻ പറഞ്ഞു. എടാ ഇവ കേറി വന്നറ വീട്ടിക്ക്. ഓപ്സ് ഞാൻ സൈറനൊന്നും കേട്ടില്ലല്ലോ. ഫേസ് നീ ഒറ്റയ്ക്കാണ്. നീ പെന്റിയാന്ന്. പ്ലീസ് എന്നെ ഒന്നും ചെയ്യരുത്. ഞാൻ നിന്നെ ഒന്നും ചെയ്തില്ല. നീ ഒരു പൊട്ടാളാണ്. നീ എന്നെ ഹെൽപ്പ് ചെയ്തില്ല. ഓ എടാ നമ്മുടെ നെയ്ബർ വന്നു. നീ ഇപ്പൊ മരിക്കും. ആർ യു ഗോയിങ് ടു സ്റ്റേ? ഈ മരിച്ചടാ നീ. ഓ